ನೋಡಿ, ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ನಿಜ. ಆದರೆ ಅವರು ಆದಂಥ ಸಮಯ ಭಾರಿ ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಈಗ 3 ವರ್ಷದ ಲೆಗಸಿ ಏನು ನಡೆದು ಬಂದಿದೆ ಅದನ್ನು ಮೀರಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಅವರು ಯಶಸ್ವಿ ಆಗ್ತಾರೆ. ಈಗ 3 ವರ್ಷದ ಆಡಳಿತದಲ್ಲಿ ಅದು ಭ್ರಷ್ಟಾಚಾರ ಇರ್ಬೋದು, ಅದು ಸ್ವಜನ ಪಕ್ಷಪಾತಗಳಿರ್ಬೋದು, ಗುಂಪುಗಾರಿಕೆಗಳಿರ್ಬೋದು, ಅಭಿವೃದ್ಧಿ ಕುಂಠಿತವಾದಂಥ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವನ್ನು ನಾವು ಕಂಡಿದ್ದೇವೆ. ಈಗ ಇದು ಇನ್ನುಳಿದಂಥ 2 ವರ್ಷದಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು, ಒಂದು ಹಾಸಿಗೆ ಅಂದರೆ ಮುಳ್ಳಿನ ಹಾಸಿಗೆಯ ಮೇಲೆ ಅವರು ಮಲಗಿದ್ದಾರೆ. ಇದು ಭೀಷ್ಮನ ಆ ಕೊನೆಯ ದಿನ ಶರಮಂಚದಲ್ಲಿ ಮಲಗಿದಾಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದದ್ದು ನನಗೆ ಸಂತೋಷ. ಒಂದು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಮತ್ತು ಭಾರಿ ಸಮಯದಿಂದ ಅದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು, ಒಬ್ಬ ಛಲದಂಕ ಮಲ್ಲ ಆಗಿ ಅವರು ಅದನ್ನು ಯಶಸ್ವಿಯಾಗಿರುವಂಥದ್ದು, ಇದರೆಲ್ಲದರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಿಲ್ಲ. ಅದರ ರಾಜಕಾರಣದಲ್ಲಿ ಅವರು ಏನು ತಿಳ್ಕೊಂಡಿದ್ದಾರಾ ಅದನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಈಗಿನ ದಿನಗಳಲ್ಲಿ ಅಸಾಧ್ಯ ಅಂತ ಹೇಳುವಂಥದ್ದು ಕಳೆದ 2-3 ದಿನ ನಡೆದಂಥ ರಾಜಕೀಯ ವಿದ್ಯಮಾನದಿಂದ ಗೊತ್ತಾಗ್ತಾ ಇದೆ. ನಾನು ಭಾರಿ ಹಿಂದೆ ಡಿಕ್ಲೇರ್ ಮಾಡಿದ್ದೇನೆ, ಯಾವುದು ಚುನಾವಣಾ ರಾಜಕಾರಣಕ್ಕೆ ನಾನು ಸ್ಪರ್ಧೆ ಅಲ್ಲ, ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಇತರ ಯಾವುದೇ ಜವಾಬ್ದಾರಿ ಕೊಟ್ಟರೆ ಅದು ರಾಜ್ಯಸಭೆಗೆ ಹೋಗುವಂಥದ್ದು ಹೇಳಿದರೆ, ರಾಜ್ಯಪಾಲರಾಗುವುದು ಅಂತ ಹೇಳಿದರೆ, ನಾನೇನು ಸನ್ಯಾಸಿ ಅಲ್ಲ, ನಾನೊಂದು ರಾಜಕಾರಣದಲ್ಲಿ ಬೆಳೆದು ಬಂದವ. ಆದರೆ ಒಂದು ಸಂತೃಪ್ತ ರಾಜಕಾರಣಿ ನಾನು. ನನಗೆ ಸಿಕ್ಕಿದಲ್ಲಿ ಸಂತೋಷ ಇದೆ. ಸಾಯುವವರೆಗೆ ನಾನು ಅಲ್ಲೇ ಇರಬೇಕು, ನನ್ನ ಶವಕ್ಕೂ ಕೂಡ ನಮ್ಮ ಪಾರ್ಟಿಯ ಫ್ಲ್ಯಾಗ್ ಹಾಕಬೇಕು, ಮತ್ತೊಂದು ಆ ರೀತಿಯ ವಾತಾವರಣ ಇಲ್ಲ. ನಾನೊಬ್ಬ ಸಂತೃಪ್ತ ರಾಜಕಾರಣಿ, ನನಗೆ ಸಿಕ್ಕಿದ್ರಲ್ಲಿ ಸಂತೋಷ ಇದೆ ಅದರಲ್ಲಿ. ಆದರೆ ರಾಜ್ಯ ಸಭೆಗೆ ಈಗಿರುವಂಥ ಚುನಾವಣಾ ಸಂದರ್ಭದಲ್ಲಿ ಒಂದು ಅಪೇಕ್ಷಿತನ ಅಂತ ಬೇರೆಯವರು ಕೇಳಿದಾಗ, ಹೌದು ಅಪೇಕ್ಷಿತ ಹೌದು. ಆದರೆ ಅದಕ್ಕೆ ಬೇಕಾಗಿ ಎಲ್ಲೋ ಹೋಗಿ ಲಾಬಿ ಮಾಡುವಂಥದ್ದು, ಅದಕ್ಕೆ ಬೇಕಾಗಿ ಎಲ್ಲೋ ದೊಡ್ಡವರ ಹಿಂದೆ ತಿರುಗುವಂಥದ್ದು, ಇದನ್ನೆಲ್ಲ ನಾನು ಮಾಡಲ್ಲ. ನಾನು ಹೇಳಿಬಿಟ್ಟಿದ್ದೀನಿ, ಹೌದು ಕೇಂದ್ರದವರಿಗೆ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅಂತ ಅವರಿಗೆ ಅನಿಸಿದರೆ ಕೊಡಲಿ. ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಯಿತು, 13 ಜನ ಕೂಡ ಬೇರೆ ಹೆಸರೇ ಹೇಳಿಲ್ಲ, ಒಂದೇ ಹೆಸರು ಹೇಳಿರೋದು, ಸದಾನಂದ ಗೌಡ್ರೆ ಆಗಬೇಕು ಅಂತೇಳಿ. ಆದರೆ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಅದರ ಅಲ್ಟಿಮೇಟ್ ಡಿಸಿಷನ್ ತಗೊಳ್ಳುವಂಥದ್ದು ಈಗ NDA ಮತ್ತೊಂದಲ್ಲಿ ಇರುವ ಕಾರಣ ಆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ತಗೊಳ್ಬೇಕಾಗುತ್ತೆ. ಸರ್, ಈಗ BJPಯಲ್ಲಿ ಕೂಡ ರಾಜ್ಯ ಅಧ್ಯಕ್ಷರದ್ದು ಬದಲಾವಣೆ ಆಗ್ತದೆ ಇದೆ ಅನ್ನುವಂಥ ಮಾಹಿತಿ ಇದೆ. ನಮ್ಮಲ್ಲಿ ಮೊನ್ನೆ ಇಬ್ಬರು ಬಂದಿದ್ದರು, ನಮ್ಮ ರಾಷ್ಟ್ರೀಯ ಸಹಸಂಘಟನಾ ಕಾರ್ಯದರ್ಶಿ ಮತ್ತು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಇಬ್ಬರು ಬಂದಿದ್ದರು. ಎಲ್ಲ ರಾಜ್ಯದ ವಿದ್ಯಮಾನಗಳನ್ನು ಕೇಳಿಕೊಂಡು ಹೋಗಿದ್ದಾರೆ. ಆದರೆ ಏನು ತೀರ್ಮಾನ, ಅಧ್ಯಕ್ಷರ ಬದಲಾವಣೆ ಉಂಟಾ ಇಲ್ವೋ, ಇದನ್ನೆಲ್ಲವನ್ನು ಕೇಂದ್ರದ ವರಿಷ್ಠ ತಗೋಬೇಕು, ನಾವೇನು ಮಾತಾಡೋಕ್ಕಾಗಲ್ಲ. ಶುದ್ಧ ಕಾರ್ಯ ಇಲ್ಲಿವರೆಗೆ ಮುಟ್ಟಿದೆ ಸರ್ BJP? ಈಗ ಸುಮಾರು ಆಗಿದೆಲ್ಲ ನೋಡಿ, ಯತ್ನಾಳ್ರನ್ನು ಎಲ್ಲ ಗಂಗಾ ಸ್ನಾನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ನಿಮ್ಮ ಇವರನ್ನು ಸೋಮಶೇಖರನ್ನು ಹೋಗಿ ನಿಮ್ಮ ದಾರಿ ನೀವು ನೋಡಿ ಅಂತ ಹೇಳಿದ್ದೀವಿ. ಶಿವರಾಮ ಹೆಬ್ಬಾರರನ್ನು, ಹೀಗೆ ಶುದ್ಧೀಕರಣ ನಡೀತಾನೇ ಇರ್ತದೆ. ಒಂದು ರಾಜಕಾರಣದಲ್ಲಿ ಎಲ್ಲವೂ ಶುದ್ಧಿ ಆದಂಥ ರಾಜಕೀಯ ಅಂತ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಶುದ್ಧೀಕರಣ ಮಾಡುವಂಥ ಪ್ರಯತ್ನದಲ್ಲಿ ಸದಾನಂದ ಗೌಡ ಯಶಸ್ವಿಯಾಗಿದ್ದಾನೆ ಅಂತ ಹೇಳುವಂಥದ್ದು ನಾನು ಇಡೀ ರಾಜ್ಯದ ಜನರಿಗೆ ಹೇಳಬಲ್ಲೆ. ಅದು ಪುತ್ತೂರಲ್ಲಿ ಆಗಲಿಲ್ಲ? ಅದು ಪುತ್ತೂರಿನ ಅದೆಲ್ಲ ನನ್ನ ಲೆವೆಲಿಂದಲ್ಲ, ಅದು ನನಗಿಂತ ಸಣ್ಣ ಲೆವೆಲಿಂದ. ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ, ರಾಜ್ಯದ ಅಧ್ಯಕ್ಷ ಆಗಿ, ಕೇಂದ್ರದ ಸಚಿವನಾಗಿ ಎಲ್ಲವನ್ನು ಮಾಡಿದವನು. ನಾನು ಇನ್ನೂ ಈ ಕೆಳಗಿಂದಕ್ಕೆಲ್ಲ ನಾವು ಬರಲಿಕ್ಕಿಲ್ಲ.